ಇವತ್ತು ಪಚ್ಚಿಲೆದ್ದು ಸುಕ್ಕ ಮಾಡೋಣ. ಪಚ್ಚಿಲೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಬೇಯಿಸಿ ಆಮೇಲೆ ಇದರ ಮಾಂಸ ತೆಗೆಯುವ. ಇದರಲ್ಲಿ 1.5 kg ಅಷ್ಟು ಪಚ್ಚಿಲೆ ಇದೆ. ಇದನ್ನು ಸ್ವಲ್ಪ ನೀರು ಹಾಕಿ ನಾವು ಬೇಯಿಸಿ ಅದರ ಮಾಂಸ ತೆಗೆಯೋಣ. ಹಲೋ ಫ್ರೆಂಡ್ಸ್, ಪಚ್ಚಿಲೆದು ಸುಕ್ಕ ಮಾಡುವ. ನಿನ್ನೆ ಪಚ್ಚಿಲೆ ತಂದು ಕ್ಲೀನ್ ಮಾಡಿ ತೊಳೆದು ಬೇಯಿಸಿ ಮಾಂಸ ತೆಗೆದಿಟ್ಟಿದ್ದೇನೆ ನೋಡಿ. ಆಮೇಲೆ ಬೇಕಾಗುವ ಸಾಮಾನುಗಳನ್ನು ಮಾಡಿಕೊಳ್ಳೋಣ. ಮೆಣಸು ಸ್ವಲ್ಪ ಖಾರಕ್ಕನುಗುಣವಾಗಿ, 1 ಕಪ್ಪು ತೆಂಗಿನ ತುರಿ, 2 ಈರುಳ್ಳಿ, 2 ಟೊಮೆಟೊ, 2 ಸ್ಪೂನಷ್ಟು ಕೊತ್ತಂಬರಿ, 1 ಸ್ಪೂನು ಜೀರಿಗೆ, 1 ಚೂರು ಮೆಂತೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು. ಈಗ ಈ ಇಂಗ್ರೀಡಿಯೆಂಟ್ಸನ್ನು ಹುರಿಯೋಣ. ಎಣ್ಣೆ ಹಾಕೊಳ್ತಿದ್ದೇನೆ ಫ್ರೆಂಡ್ಸ್. ಚೂರು ಸಾಸಿವೆ ಫ್ರೆಂಡ್ಸ್, ಪಟಪಟ ಹಾಕೊಳ್ಳುವ ಫ್ರೆಂಡ್ಸ್. ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಕರಿಬೇವು. ಸಿಂಪಲ್ ಆಗಿ ಮಾಡುವ. ಅಪರೂಪಕ್ಕೆ ಪಚ್ಚಿಲೆ ಸಿಕ್ಕಿದೆ. ಒಂದು ಸಿಂಪಲ್ ಆಗಿ ಸುಕ್ಕ ಮಾಡಿಕೊಳ್ಳುವ. ಅದೇ ಬಾಣಲೆಗೆ ತೆಂಗಿನಕಾಯಿ ತುರಿ ಹುರ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಹುರಿಯುವ. ತುಂಬ ಹುರಿಬೇಕಂತ ಇಲ್ಲ, ಸ್ವಲ್ಪ ಪರಿಮಳ ಬರುವಾಗ ಆಫ್ ಮಾಡುವ. ಈಗ ಪಚ್ಚಿಲೆಯನ್ನು ಆಲ್ರೆಡಿ ಬೇಯ್ದಿದೆ, ಸ್ವಲ್ಪ ಬೇಯಲಿಕ್ಕೆ ಇಡುವ. ಈಗ ಕರಿಬೇವು ಹಾಕ್ತಿದ್ದೇನೆ, ಈರುಳ್ಳಿ, ಸ್ವಲ್ಪ ಬಾಡಿ ಫ್ರೆಂಡ್ಸ್. ಒಂದು ಸ್ಟೈಲಲ್ಲಿ ಮಾಡುವ. ಒಂಚೂರು ಅರಿಶಿನ ಟೊಮೆಟೊ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಟೊಮೆಟೊ ಎಲ್ಲ ಬೇಯ್ತದೆ.
ಪಚಿಲೆಯನ್ನು ಹಾಕೊಳ್ಳೋಣ. ಬೇಯಲಿ, ಈರುಳ್ಳಿ ಟೊಮೆಟೊದೆಲ್ಲ ಫ್ಲೇವರ್ ಪಚಿಲೆಗೆ ಬರಲಿ. ಈಗ ಪುಡಿ ಮಾಡಿಟ್ಟಿರೋ ಮಸಾಲೆನ ಹಾಕೋಣ. ತೆಂಗಿನಕಾಯಿ ಹಾಕುವ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಚಿಲೆ ಸುಕ್ಕ ರೆಡಿಯಾಗಿದೆ. ಹೇಗೆ ಬಂದಿದೆ, ಕಲರ್ ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕುವ. ಎಲ್ಲ ಸರಿಯಾಗಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇದು ಆಗಿದೆ. ಈಗ ಗ್ಯಾಸ್ ಬಂದ್ ಮಾಡ್ತಿದ್ದೇನೆ. ಈಗ ಸರ್ವ್ ಮಾಡಿಕೊಳ್ಳುವ ಫ್ರೆಂಡ್ಸ್. ಪಚಿಲೆ ಸುಕ್ಕ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ.